ನಾಟ್ ಓನ್ಲಿ ಮೆಜೆಸ್ಟಿಕ್. ಸರಿ, ದರ್ಶನ್ ಪರವಾಗಿ, ಯಾಕಂದ್ರೆ ದರ್ಶನ್ ಗಂಡ ಹೆಂಡತಿ ಎಲ್ಲ ಒಂದೇ ಅಲ್ಲ, ಅವತ್ತು ಇರ್ತಕ್ಕಂಥ ಎಲ್ಲ ಟೀಮು. ಸರ್, ನಮ್ಮ ಉಲ್ಲಾಸ್ ಎಂಟರ್ಪ್ರೈಸಸ್ಸು ಸ್ಥಾಪನೆ ಆಗಿ 10 ವರ್ಷ ಮಾಡಬೇಕಂತೇಳಿ ದರ್ಶನ್ ಅವ್ರಿಗೂ ಹೇಳಿರ್ತೀನಿ. ಸರ್, ಹಿಂಗೆ ಬನ್ನಿ, 10 ಇಯರ್ಸ್ ನಮ್ಮ ಉಲ್ಲಾಸ್ ಎಂಟರ್ಪ್ರೈಸಸ್ಸು ಮತ್ತು ಮೆಜೆಸ್ಟಿಕ್ಕೆಲ್ಲ ಆಗ್ತಾಯಿದೆ, ಬನ್ನಿರಿ ಅಂತೇಳಿ ಅಂತ. ಸರಿ ಆಯಿತು, ದರ್ಶನ್ ಸರ್ ಬರ್ತೀನಿ, ಗ್ಯಾರಂಟಿ ಬರ್ತೀನಿ ಅಂಥೇಳಿ ದರ್ಶನ್ ಕೂಡ ಹೇಳ್ತಾರೆ. ಆಮೇಲೆ ಕಾರ್ಯಕ್ರಮದ ದಿನ ಏನೋ ಬ್ಯುಸಿ ಇರ್ತಾರೇನೋ, ಆವಾಗ ಅವರ ಹೆಂಡ್ತಿ ಕೂಡ ಕಳಿಸ್ತಾರೆ, ಅವ್ರ ಹೆಂಡ್ತಿನೇ ಕಳಿಸ್ತಾರೆ. ಸರಿ, ದರ್ಶನ್ ಪರವಾಗಿ, ಯಾಕಂದ್ರೆ ಗಂಡ ಹೆಂಡ್ತಿ ಎಲ್ಲ ಒಂದೇ ಅಲ್ಲ, ಸರಿ ಆಯಿತು ಅಂಥೇಳಿ ನಮ್ಮ ದರ್ಶನ್ ಪರವಾಗಿ ಅವರ ಮಿಸ್ಸಸ್ಗೆ ವಿಜಯಲಕ್ಷ್ಮಿ ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತೀವಿ. ಅವತ್ತು ಇರ್ತಕ್ಕಂಥ ಎಲ್ಲ ಟೀಮು, ನಮ್ಮ PN ಸತ್ಯ ಆಗ್ಬೋದು, ನಾಗೇಂದ್ರ ಆಗ್ಬೋದು, ನಾಗೇಂದ್ರ ಪ್ರಸಾದ್ ಆಗ್ಬೋದು, ಎಲ್ಲ ಆಲ್ ಟೆಕ್ನಿಷಿಯನ್ ಕೂಡ ಅವತ್ತು ಸನ್ಮಾನ 10 ವರ್ಷದಿಂದ ಎಲ್ಲರಿಗೂ ಸನ್ಮಾನ ಮಾಡ್ತೀವಿ. ನಮ್ಮ ಟೀಮಲ್ಲಿ ದುಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ, ಅವ್ರಿಗಾಗಲಿ, ಶಿಷ್ಯ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನ್, ಆರ್ಟಿಸ್ಟು, ಟೆಕ್ನಿಷಿಯನ್ ಎಲ್ಲರಿಗೂ ಸನ್ಮಾನ ಮಾಡಿರ್ತೀವಿ. ಯಾಕಂದರೆ ನಾಟ್ ಓನ್ಲಿ ಮೆಜೆಸ್ಟಿಕ್, ಯಾಕಂದರೆ ಉಲ್ಲಾಸ್ ಎಂಟರ್ಪ್ರೈಸಸ್, ಉಲ್ಲಾಸ್ ಪ್ರೊಡಕ್ಷನ್ಸಲ್ಲಿ ಆಗಿದ್ದಂಥ ಸಿನಿಮಾಗಳ ಆರ್ಟಿಸ್ಟು, ಪ್ರೊಡಕ್ಷನ್ ಇಬ್ಬರಿಗೂ ಒಂದು ಟೆಕ್ನಿಷಿಯನ್ಗೆ ಸನ್ಮಾನ ಮಾಡಿರ್ತೀವಿ. ಅವತ್ತು ಅವ್ರ ಮಿಸ್ಸಸ್ ಬರ್ತಾರೆ, ಸನ್ಮಾನ ಸ್ವೀಕರಿಸಿ ಭಾಳ ಖುಷಿಯಿಂದ ಹೋಗ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.